ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳಿಗೆ, ಪತ್ರಕರ್ತ ಬಂಧುಗಳಿಗೆ ಯಕ್ಷಧ್ರುವ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಇದರ ಆಡಳಿತ ಮಂಡಳಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ನಮ್ಮ ನಾಡಿನ ಬೆಳವಣಿಗೆಯಲ್ಲಿ ಸಹಕಾರ ಕ್ಷೇತ್ರದ ಒಂದು ಕೊಡುಗೆ ಅಮೂಲ್ಯವಾದುದಂತ ಹೇಳಿದರೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ. ಪ್ರಸ್ತುತ ಕಾಲಘಟ್ಟದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಹಲವಾರು ಸಂಸ್ಥೆಗಳು ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡುತ್ತಿದ್ದು, ಈ ನಿಟ್ಟಿನಲ್ಲಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟ್ರೇಷನ್ನ ಸ್ಥಾಪಕ ಅಧ್ಯಕ್ಷರಾದಂಥ ಪಟ್ಲ ಸತೀಶ್ ಶೆಟ್ಟಿ ಅವರು ಈ ಟ್ರಸ್ಟ್ನ ಮುಖಾಂತರವಾಗಿ ಒಂದು ಐತಿಹಾಸಿಕ ಯಶಸ್ಸನ್ನು ಪಡೆದುಕೊಂಡು ಸಹಕಾರ ಕ್ಷೇತ್ರದಲ್ಲಿ ಕೂಡ ಯಕ್ಷಧ್ರುವ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ಮುಖಾಂತರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸುವ ಸಂಕಲ್ಪವನ್ನು ಮಾಡಿಕೊಂಡಿದ್ದು, ನಾಡಿದ್ದು ಮಾರ್ಚ್ 5ನೇ ತಾರೀಕು ದೇರಳಕಟ್ಟೆಯ KS ಹೆಗ್ಡೆ ವೈದ್ಯಕೀಯ ಸಂಸ್ಥೆಯ ಎದುರುಗಡೆಯಲ್ಲಿರುವಂಥ ದಿ ಕಂಫರ್ಟ್ ಸಿನ್ ಎಂಬ ಕಟ್ಟಡದಲ್ಲಿ ನಮ್ಮ ಸಂಸ್ಥೆಯ ಉದ್ಘಾಟನೆ ಸಾಯಂಕಾಲ 5:00 ನಡೆಯಲಿಕ್ಕಿದೆ. ಸತೀಶ್ ಶೆಟ್ಟಿ ಅವರು ಮುಖ್ಯ ಪ್ರವರ್ತಕರಾಗಿ ಇತರ 14 ಸಮಾನ ಮನಸ್ಕ ಪ್ರವರ್ತಕರೊಡಗೂಡಿ ಯಕ್ಷಧ್ರುವ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಎಂಬ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ, ಈ ಮುಖೇನ ಯಕ್ಷಗಾನ ಕಲಾವಿದರು ಮಾತ್ರವಲ್ಲದೆ ಸಮಾಜದ ಎಲ್ಲ ವರ್ಗದ ಬಂಧುಗಳಿಗೂ ಕೂಡ ಸಹಕಾರ ಕ್ಷೇತ್ರದ ಒಂದು ಸೇವೆಯನ್ನು ನೀಡುವ ಸಂಕಲ್ಪವನ್ನು ಮಾಡಿದ್ದು, ಎಲ್ಲ ಬಂಧುಗಳಿಂದ ಒಂದು ಉತ್ತಮ ಸ್ಪಂದನೆ ದೊರಕಿತ್ತು. ಈಗಾಗಲೇ ಎಲ್ಲರೂ ಷೇರುದಾರರಾಗಿ ನಮ್ಮ ಸೊಸೈಟಿಗೆ ತುಂಬ ಜನ ಸೇರ್ಪಡೆಯಾಗಿದ್ದಾರೆ. ನಾಡಿದ್ದು ನಡೆಯುವಂಥ ಈ ಉದ್ಘಾಟನಾ ಸಮಾರಂಭವನ್ನು ಆಶೀರ್ವಚನದ ಮೂಲಕ ನಮಗೆಲ್ಲರಿಗೆ ಅನುಗ್ರಹವನ್ನು ನೀಡಲಿಕ್ಕಿದ್ದಾರೆ ಒಡಿಯೂರು ಕ್ಷೇತ್ರದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು. ನಮ್ಮ ಸೊಸೈಟಿಯ ಉದ್ಘಾಟನೆಯನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಪ್ರಖ್ಯಾತ ಉದ್ಯಮಿಗಳಾದಂಥ ಕನ್ಯಾನ ಸದಾಶೆಟ್ಟಿಯವರು ಮಾಡಲಿಕ್ಕಿದ್ದಾರೆ. ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರಾದ UT ಖಾದರ್ರವರು ಹಾಗೂ ಭದ್ರತಾ ಕೋಶದ ಉದ್ಘಾಟನೆಯನ್ನು ಶ್ರೀ ನಳಿನ್ ಕುಮಾರ್ ಕಟೀಲ್ರವರು, ಮಾನ್ಯ ಸಂಸದರು, ದಕ್ಷಿಣ ಕನ್ನಡ ಜಿಲ್ಲೆ. ಷೇರು ಸರ್ಟಿಫಿಕೇಟ್ ಬಿಡುಗಡೆಯನ್ನು ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಸತೀಶ್ ಭಂಡಾರಿಯವರು, ನಿರಕುಟೆ ಅವನಿ ಪತ್ರದ ಬಿಡುಗಡೆಯನ್ನು ಮೈಸೂರು ಎಲೆಕ್ಟ್ರಿಕ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕರ್ನಾಟಕ ಸರ್ಕಾರದ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಸಂತೋಷ್ ಕುಮಾರ್ ಗೋಲಿಯರ್ರವರು ಹಾಗೂ ಯಕ್ಷಧ್ರುವ ನಗದು ಪತ್ರದ ಬಿಡುಗಡೆಯನ್ನು ಸಹಕಾರ ಸಂಘಗಳ ಉಪನಿಬಂಧಕರು, ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀಯುತ S ರಮೇಶ್ ರವರು, ಮಾಸಿಕ ಠೇವಣಿ ಖಾತೆ ಪುಸ್ತಕ ಬಿಡುಗಡೆಯನ್ನು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಸಂಘ ಬೆಂಗಳೂರು ಇದರ ಹಿರಿಯ ವ್ಯವಸ್ಥಾಪಕರಾದ ಶ್ರೀ ಗುರುಪ್ರಸಾದ್ ಬಂಗೇರರವರು, ಗಣಕಯಂತ್ರ ಉದ್ಘಾಟನೆಯನ್ನು SCDCC ಬ್ಯಾಂಕಿನ ನಿರ್ದೇಶಕರಾದಂಥ ಶ್ರೀ TP ರಾಜಾರಾಮ್ ಭಟ್ರವರು ಇವರು ಮಾಡಲಿಕ್ಕಿದ್ದಾರೆ. ಇದರ ಜೊತೆಗೆ ನಮ್ಮ ಜೊತೆ ಗೌರವ ಉಪಸ್ಥಿತಿಯಲ್ಲಿ ಬೆಳ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಶ್ರೀ ಅಬ್ದುಲ್ ಸತ್ತಾರ್ರವರು ಹಾಗೂ ಡೈಜಿವರ್ಲ್ಡ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಾದಂಥ ಶ್ರೀ ವಾಲ್ಟರ್ ನಂದಲಿಕೆಯವರು ಭಾಗವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮಾತ್ರ ಅಲ್ಲ, ಹೇಗೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಇಷ್ಟೆತ್ತರಕ್ಕೆ ಬೆಳೆಯುವಲ್ಲಿ ತಮ್ಮೆಲ್ಲರ ಒಂದು ಸಹಕಾರ ಇದೆಯೋ, ಅಮೂಲ್ಯವಾದ ಕೊಡುಗೆ ಇದೆ. ಈ ಒಂದು ನಮ್ಮ ಸೊಸೈಟಿ ಕೂಡ ಬೆಳೆಯುವಲ್ಲಿ ತಮ್ಮ ಕೊಡುಗೆ ಬೇಕು ಹಾಗೂ ಸಹಕಾರ ಬೇಕು ಅಂತ ವಿನಂತಿಸುತ್ತಾ, ಇದರ ಬಗ್ಗೆ ಮುಂದಿನ ವಿಚಾರಗಳನ್ನು ನಮ್ಮ ಮುಖ್ಯ ಪ್ರವರ್ತಕರು ಶ್ರೀಯುತ ಪಟ್ಲ ಸತೀಶ್ ಅವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೆ ನಮಸ್ಕಾರ. ನಾಡಿದ್ದು ಮಾರ್ಚ್ 5ನೇ ತಾರೀಕು ಯಕ್ಷಧ್ರುವ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ನಮ್ಮ ದೇರಳಕಟ್ಟೆಯಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ ಎಂಬುದನ್ನು ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಬಹಳ ದಿನಗಳ ನಮ್ಮ ಕನಸು ಹೌದು, ಮತ್ತು ಅನೇಕರ ಮಾರ್ಗದರ್ಶನ, ಸಲಹೆ, ಸೂಚನೆಯ ಮೇರೆಗೆ ಈ ಒಂದು ಹೆಜ್ಜೆಗೆ ನಾವು ಕೈ ಹಾಕಿದ್ದೇವೆ. ಸಹಕಾರಿ ರಂಗ ಕರ್ನಾಟಕ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಯಾವ ಮಟ್ಟಿನಲ್ಲಿ ಬೆಳೆಯುತ್ತಿದೆ ಎಂಬುದು ನಮಗೆಲ್ಲರಿಗೂ ತಿಳಿದಂಥ ವಿಚಾರ. ಆ ನಿಟ್ಟಿನಲ್ಲಿ ನಾವು ಕೂಡ ಯಕ್ಷಧ್ರುವದ ಒಂದು ಸಮಾನ ಮನಸ್ಕ ಬಂಧುಗಳು ಸೇರಿ ಈ ಒಂದು ವಿಭಾಗಕ್ಕೂ ಒಂದು ಹೆಜ್ಜೆಯನ್ನು ಇಡಬೇಕೆಂಬ ಉದ್ದೇಶದಿಂದ ನಾವು ಮುಂದುವರೆದಿದ್ದೇವೆ. ಇದಕ್ಕಿಂತ ಮುಂಚೆ ಕೂಡ ನಮ್ಮ ಎಲ್ಲ ಒಳ್ಳೆಯ ಕೆಲಸಗಳಿಗೆ ತಮ್ಮ ಶಕ್ತಿ ಮೀರಿ ತಾವುಗಳು ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಬಂಧುಗಳು ನಮಗೆ ಸಹಕಾರ ನೀಡಿದ್ದೀರಿ. ಈ ವಿಭಾಗದಲ್ಲೂ ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ನೀಡಿ ಇದು ಬೆಳೆಯುವಲ್ಲಿ ತಮ್ಮ ಪಾತ್ರ ಕೂಡ ಬಹಳ ಮುಖ್ಯವಾಗಿ ನಮಗೆ ಬೇಕು ಎಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಎಲ್ಲ ಬಂಧುಗಳನ್ನು ಈಗ ನಮ್ಮ ಪುರುಷೋತ್ತಮ ಭಂಡಾರಿ ಅಡ್ಯಾರ್ ಅವರು ಹೇಳಿದ ಹಾಗೆ ಎಲ್ಲ ಬಂಧುಗಳನ್ನು ಆತ್ಮೀಯವಾಗಿ ಮಾರ್ಚ್ 5ನೇ ತಾರೀಕು ಸಂಜೆ 5 ಗಂಟೆಗೆ ನಾವು ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈ ಮೂಲಕ ಆಹ್ವಾನಿಸ್ತಾ ಇದ್ದೇವೆ. ಮತ್ತು ಇದರ ಎಲ್ಲ
ಸೌಲಭ್ಯಗಳನ್ನು ಸಾರ್ವಜನಿಕರು ಮತ್ತು ಯಾರು ಅಪೇಕ್ಷಿತರೋ ಅವರು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಜೊತೆ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯ ಪ್ರವರ್ತಕರಾದಂತಹ ಖ್ಯಾತ ಯುವ ಭಾಗವತರು ಡಾಕ್ಟರ್ ಸತೀಶ್ ಅವರು ಇದ್ದಾರೆ. ಪ್ರವರ್ತಕರಾದಂತಹ ರವಿಶೆಟ್ಟಿ ಅಶೋಕನಗರ, ನಮ್ಮ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕರು ಶ್ರೀಮತಿ ತನುಜಾ ಅಡ್ಯಂತ ಅವರಿದ್ದಾರೆ, ಹಾಗೂ ಸಿಬ್ಬಂದಿ ಅಶ್ವಿತ್ ಶೆಟ್ಟಿ ಅವರಿದ್ದಾರೆ. ನಾನು ಪ್ರವರ್ತಕ ಪುರುಷೋತ್ತಮ್ ಕೆ ಬಂಡೆ.